ಹಾವು ಕಡಿತ ಅನ್ನುವಂತಹದ್ದು ಎಷ್ಟು ಗಂಭೀರ ತುರ್ತು ಪರಿಸ್ಥಿತಿ ಸರ್ ಅದು? ಏನು ಜಾಗ ಏನು ಕಚ್ಚಿದೆ ಅದನ್ನು ಮೂವ್ ಮಾಡದೇ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ಈ ಜಾಗದಲ್ಲಿ ಕಚ್ಚಿದ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಒಂದು ಕೋಲನ್ನು ಇಟ್ಟು ಅದನ್ನು ಒಂದು ಬಟ್ಟೆಯಲ್ಲಿ ಅಥವಾ ಹಗ್ಗದಲ್ಲಿ ಹೀಗೆ ಕಟ್ಟಿ ಹಾವು ಕಚ್ಚಿದಂಥ ತಕ್ಷಣ ಅದನ್ನು ಬಾಯಲ್ಲಿ ಹೀರುವಂತಹ ಒಂದು ಸೀನ್ಗಳನ್ನೆಲ್ಲ ತೋರಿಸ್ತಾರೆ ಸರ್. ಇದನ್ನು ನೋಡಿ ನಮ್ಮ ಸಾಮಾನ್ಯ ಜನರು ಕೂಡ ಅದೇ ರೀತಿ ಕೆಲವೊಂದೊಂದು ಸರಿ ಅಟೆಂಪ್ಟ್ ಮಾಡೋದನ್ನು ಕೂಡ ನೋಡಿರಬಹುದು ಸರ್. ಇದಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು ಟೋಟಲಿ ಮಿಸ್ಕನ್ಸೆಪ್ಟ್ ಅದು. ಹಾಂ ಸರ್. ಆ ವಿಷ ಅವ್ರ ಬಾಯಿ ಮುಖಾಂತರ ಅವ್ರ ದೇಹಕ್ಕೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬ ಇರ್ತದೆ. ತುಂಬ ಡೇಂಜರಸ್ ಯಾವುದಂತ ಹೇಳಿದರೆ ಒಂದು ಕಟ್ಟು ಹಾವು ತುಂಬ ಸೂಕ್ಷ್ಮವಾಗಿರ್ತದೆ ಅದರಲ್ಲಿ ಇದು ಅದರ ಹಲ್ಲೇನಿದೆ. ಸೊ ಅದು ಕಚ್ಚಿದ್ದು ನಮಗೆ ಯೂಶಲಿ ಕಾಣುವುದಿಲ್ಲ. ಕಟ್ಟು ಹಾಕ್ತಾರೆ, ಅದು ಎಷ್ಟು ಒಳ್ಳೆಯದು ಸರ್? ಅಥವಾ ಏನಾದರೂ ಅದರಿಂದ ಡೇಂಜರಸ್ ಏನಾದರೂ? ತುಂಬ ಹೊತ್ತು ಎಲ್ಲ ನಾವು ಹಗ್ಗ ಕಟ್ಟಿದ್ದೇವೆ ಅಂತ ಹೇಳಿದರೆ ಈ ಭಾಗನ ಕಟ್ ಮಾಡುವಂಥ ಪರಿಸ್ಥಿತಿ ಬರುವಂಥ ಚಾನ್ಸಸ್ ಉಂಟು. ಗ್ಯಾಂಗ್ರೀನ್ ಆಗುವಂಥ ಚಾನ್ಸಸ್ ಎಲ್ಲ ಇರ್ತದೆ. ಹಾಗೆ ಕಟ್ಟಬೇಕು ಅಂತ ಹೇಳಿದ್ರು ಈ ಆ್ಯಂಟಿ ಸ್ನೇಕ್ ವಿನಮಲ್ಲಿ 4 ಥರದ ವಿಷಕ್ಕೆ ಬೇಕಾಗಿರುವಂಥ ಅದು ಆ್ಯಂಟಿ ವೆನಮ್ ಇರ್ತದೆ. ಓಕೆ, ಅದು ಒಂದೊಂದು ಕೊಟ್ಟರೆ ಇದು 4 ವಿಷಕಾರಿ ಏನು ಇದೆ ಹಾವು ಕಚ್ಚಿದ್ರು ಅದಕ್ಕೆ ಎಫೆಕ್ಟ್ ಆಗ್ತದೆ.